ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮ. ಈ ದಿನ ನಮ್ಮ ಜೊತೆಗೆ ಇರುವವರು ಒಬ್ಬರು ಮಾತಿನ ಮಲ್ಲಿ ಅಂತ ಹೇಳ್ಬೋದು. ಮಾತನಾಡಲಿಕ್ಕೆ ಶುರು ಮಾಡಿದರೆ ಎಷ್ಟು ಪಟಪಟ ಮಾತನಾಡ್ತಾರೋ ಅಷ್ಟೇ ಅದ್ಭುತವಾಗಿ ಪಾಠವನ್ನು ಮಾಡ್ತಾರೆ. ಇವರು ನಾಟಕ ಕ್ಷೇತ್ರದಲ್ಲೂ ಇದ್ದಾರೆ. ಬಹಳಷ್ಟು ಜನ ಇವರನ್ನು ನೋಡಿರ್ತೀರಾ ಸಾಮಾಜಿಕ ಜಾಲತಾಣಗಳಲ್ಲಿ. ಇವರು ಸೈನ್ಸ್ ಅಂದರೆ ಆಗೋದಿಲ್ಲ ಅಂತ ಎನಿಸ್ಕೊಳ್ಳುವ ನಾವು ನಿಮ್ಮ ಒಂದು ತರಗತಿಗೆ ಯಾವ ಮಕ್ಕಳು ಕೂಡ ಆಬ್ಸೆಂಟ್ ಆಗೋದಿಲ್ಲ ಅಂತೆ. ಅದಕ್ಕೆ ಕಾರಣ ಏನು? ಸ್ವಲ್ಪ ಮಕ್ಕಳಾಗಿ ಇದ್ದೇನೆ, ಮಕ್ಕಳೊಟ್ಟಿಗೆ ಪ್ರೀತಿಯಲ್ಲೇ ಮಾತಾಡ್ತೇನೆ ನಾನು. ಸೊ ಹಾಗಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮಕ್ಕಳು ತುಂಬ ಪ್ರೀತಿ ಮಾಡ್ತಾರೆ ನನ್ನನ್ನು. ಹಾಗಾಗಿ ಯಾವುದೇ ಕಾರಣಕ್ಕೂ ಮಕ್ಕಳ ಕ್ಲಾಸನ್ನು ಮಿಸ್ ಮಾಡೋದೇ ಇಲ್ಲ ಅಂತಾನೆ ಕಾಮಿಡಿ ಇದರಲ್ಲಿ ಇದ್ರವರು. ಸೊ ಅವರ ಒಂದು ನಾಟಕಕ್ಕೆ ನನಗೆ ಅವಕಾಶವನ್ನು ಕೊಟ್ಟರು. ಅಲ್ಲಿ ನಾನೊಂದು ಹೀರೋಯಿನ್ ಪಾತ್ರವನ್ನು ಮಾಡಿದೆ. ಯಾವ ನಾಟಕ ಅಂತ ಹೇಳ್ಬೋದು? ಕೋಳಿ ಕಳ್ಳ ಅನ್ನುವಂಥ ನಾಟಕದಲ್ಲಿ ನಾನು ಫಸ್ಟ್ ಅಭಿನಯ ಕನ್ನಡ ಬರುದು. ಪಾಪ ರೋಡಲ್ಲೆಲ್ಲ ಈ ಗಾಡಿಯೆಲ್ಲ ಹೋಗಿ ಸತ್ತಿರ್ತವೆ, ಅವುಗಳನ್ನು ನೋಡ್ಲಿಕ್ಕೆ ಆಗುದಿಲ್ಲ ನನಗೆ. ನಮ್ಮ ಮನೇಲಿ ಈಗ ನಾನು ಎಲ್ಲೆಲ್ಲಿಂದೆಲ್ಲ ತಕೊಂಡು ಬರ್ತೇನೆ ಸಾಕ್ಲಿಕ್ಕೋಸ್ಕರ ಅಂತ ಹೇಳಿದ್ರೆ ಒಮ್ಮೆ ನಂಗಂದ್ರೆ ಬೆಕ್ಕು ನಾಯಿಗೆಲ್ಲ ಅದರಿಂದ ಮಾಡಿ ತುಂಬಾ ಬೇಜಾರಾಗುತ್ತೆ. ನಮ್ಮೂರ ಜಾಣೆ ಶನಿವಾರ ರಾತ್ರಿ 7:30ಕ್ಕೆ, ಮರುಪ್ರಸಾರ ಸೋಮವಾರ ರಾತ್ರಿ 7:30ಕ್ಕೆ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿಯಲ್ಲಿ.